ರಾಜ್ಯದಲ್ಲಿ ಸುಮಾರು 20 ಲಕ್ಷ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ಲಕ್ಷದಷ್ಟು ಕುಲಾಲರಿದ್ದು ಕಾಂಗ್ರೆಸ್ ಜೆಡಿಎಸ್ ಈ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಿಲ್ಲ. ಆದರೆ ಬಿಜೆಪಿ ರಾಜಕೀಯವಾಗಿ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಂಚಾಲಕ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು 10 ವರ್ಷಗಳ ಹಿಂದೆ ಕುಲಾಲ ಸಮುದಾಯ ಸಂಘಟಿತವಾಗಿದೆ. ಕುಂಬಾರ ಮಹಾಸಂಘದ ಬೇಡಿಕೆಯಂತೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಕುಂಭಕಲಾ ಭವನಕ್ಕೆ ನಿವೇಶನ ಹಾಗೂ ಭವನವನ್ನು ನಿರ್ಮಿಸಲು 1 ಕೋಟಿ ರೂಪಾಯಿ ನೀಡಿತ್ತು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಮತವನ್ನು ನೀಡಬೇಕು ಎಂದರು. ಇಡೀ ರಾಜ್ಯಾದ್ಯಂತ ಕುಂಬಾರ ಸಮುದಾಯದ ಬಗ್ಗೆ ಈಗ ಎಲ್ಲ ಪಕ್ಷಗಳು ಮಾತಾಡಲು ಶುರು ಮಾಡಿದ್ದಾರೆ. 20 ಲಕ್ಷ ಕುಂಬಾರರು ಈ ರಾಜ್ಯದಲ್ಲಿದ್ದಾರೆ. ಸ್ವಾತಂತ್ರ್ಯಗೊಂಡು 70 ವರ್ಷ ಆಯಿತು. ಬಿಜೆಪಿಯನ್ನು ಬಿಟ್ಟು ಉಳಿದ ಎಲ್ಲ ಪಕ್ಷಗಳಿಲ್ಲ ಆಳಿದ್ದಾರೆ. ಆದರೆ ಕುಂಬಾರ ಸಮುದಾಯಕ್ಕೆ ಧ್ವನಿ ಕೊಟ್ಟ ಹಾಗೂ ಕುಂಬಾರ ಸಮುದಾಯಕ್ಕೆ ನಾಯಕತ್ವ ಕೊಟ್ಟ ಪಕ್ಷ ಬಿಜೆಪಿ ಮಾತ್ರ. ಈಗ ಉಳಿದೆಲ್ಲ ಪಕ್ಷಗಳಿಗೆ ಕುಂಬಾರರು ಕುಲಾಲರು ನೆನಪಾಗ್ತಾ ಇದೆ. ಕರಾವಳಿಯಲ್ಲಿ ನಾವು ಸುಮಾರು 4 ಲಕ್ಷ ಜನ ಇದ್ದೇವೆ. ಈ 4 ಲಕ್ಷ ಜನರಲ್ಲಿ ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಎಲ್ಲ ಪರಿಸರದಲ್ಲಿಯೂ ನಾವು ಸಾಕಷ್ಟು ಸಂಖ್ಯೆಯಿದ್ದೇವೆ. ಆದರೆ ಬಿಜೆಪಿಯವರನ್ನ ಬಿಟ್ಟರೆ ಬೇರೆ ರಾಷ್ಟ್ರೀಯ ಪಕ್ಷ ಎಂದು ಕೂತ್ಕೊಂಡವರು ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕುಂಬಾರಿರುವ ಪಕ್ಷಗಳು ಯಾವುದೇ ಒಂದು ಸವಲತ್ತನ್ನು ಕೊಡಲಿಲ್ಲ, ನಮಗೆ ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಹಾಗಾಗಿ ಯಡಿಯೂರಪ್ಪ ಅವರನ್ನ ಬಿಟ್ಟರೆ ಮತ್ತೆ ಅವರ ಪಕ್ಷದ ನಾಯಕರನ್ನ ಬಿಟ್ಟರೆ ಈ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ದುಡಿಸ್ಕೊಂಡು ಕೂಲಿ ಕೊಡದೆ ಬಿಟ್ಟಿದ್ದಾರೆ. ಕುಂಬಾರ ಸಮುದಾಯವನ್ನ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ದುಡಿಸ್ಕೊಂಡಿದ್ದಾರೆ. ನಮಗೆ ಕೊಡಬೇಕಾದ ಹಣಸಂದಾಯ ಮಾಡಿಲ್ಲ. ಮಾಧ್ಯಮಗೋಷ್ಠಿಯಲ್ಲಿ ಮಾಜಿ ಉಪಮೇಯರ್ ರಾಜೇಂದ್ರ ಕುಮಾರ್, ಲಲ್ಲೇಶ್ ಕುಲಾಲ್, ರಾಜೀವ್ ಕೆಂಪುಮಣ್ಣು, ಗೋಪಾಲ್ ಕುತ್ತಾರ್ ಹಾಜರಿದ್ದರು.